ಗ್ರಾಮ ಪಂಚಾಯತ್ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ರಾಜಕೀಯ ವ್ಯಕ್ತಿಗಳ ಬರದ ಸಿದ್ಧತೆ ನಡೆಸ್ತಾ ಇದ್ರೆ ಇತ್ತ ಕೊಕ್ಕಡ ಗ್ರಾಮದ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡ್ತೇವೆ ಅಂತ ಫ್ಲೆಕ್ಸ್ ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೊಕ್ಕಡ ಗ್ರಾಮದ ಮಲ್ಲಿಗೆ ಮಜಲು 3ನೇ ವಾರ್ಡ್ನ ನಾಗರಿಕರು ಮತದಾನ ಬಹಿಷ್ಕಾರ ಮಾಡ್ತೇವೆ ಎಂದು ಗ್ರಾಮದಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ. ಈ ಹಿಂದೆ ಮತದಾನ ಸಮಯ ಬಂದಾಗ ಅಭ್ಯರ್ಥಿಗಳು ಪೊಳ್ಳು ಭರವಸೆಗಳನ್ನು ನೀಡಿ ನಮ್ಮನ್ನ ವಂಚಿಸಿದ್ದಾರೆ, ನಮ್ಮನ್ನ ಮತ ಬ್ಯಾಂಕ್ಗಳಾಗಿ ಬಳಕೆ ಮಾಡ್ತಿದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಸವಲತ್ತುಗಳನ್ನು ನೀಡಿಲ್ಲ. ಜನಸಾಮಾನ್ಯರ ಸಮಸ್ಯೆಗಳನ್ನ ಅರಿಯದ ಅಭ್ಯರ್ಥಿಗಳಿಗೆ ಮತಗಳನ್ನ ನೀಡಿ ಏನು ಪ್ರಯೋಜನ? ಮನೆಯಲ್ಲಿ ವಾಹನಗಳಿದ್ರೂ ಮಳೆಗಾಲದಲ್ಲಿ ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ನಮ್ಮದಾಗಿದೆ. ನಮಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಇದಕ್ಕಾಗಿ ಈ ಬಾರಿಯ ಮತದಾನವನ್ನ ಬಹಿಷ್ಕರಿಸುತ್ತೇವೆ ಎಂದಿದ್ದಾರೆ.